ಮಾಜಿ ಸಿಎಂ ಸಿದ್ದರಾಮಯ್ಯ ಅವರು ನಮಗೂ ಕೂಡ ಕುಸ್ತಿ ಆಡಲು ಬರುತ್ತಿದೆ ಎಂದು ಈ ಹಿಂದೆ ಹೇಳಿಕೆ ನೀಡಿದ್ರು. ಈಗಲ್ಟನ್ ರೆಸಾರ್ಟ್ನಲ್ಲಿ ನಡೆದಿರುವ ಕಾಂಗ್ರೆಸ್ ಶಾಸಕರ ಹೊಡೆದಾಟ ನೋಡಿ ಅದು ನಮಗೆ ಅರ್ಥವಾಗಿದೆ ಎಂದು ವಿಧಾನ ಪರಿಷತ್ನ ವಿಪಕ್ಷ ನಾಯಕ ಕೋಟಾ ಶ್ರೀನಿವಾಸ್ ಪೂಜಾರಿ ವ್ಯಂಗ್ಯವಾಡಿದ್ದಾರೆ. ಮಂಗಳೂರಿನಲ್ಲಿ ಮಾತನಾಡಿದ ಕೋಟಾ ಶ್ರೀನಿವಾಸ್ ಪೂಜಾರಿ ಅವರು, ರಾಜ್ಯದಲ್ಲಿರುವ ಸರ್ಕಾರ ಸಂಪೂರ್ಣ ಸತ್ತು ಹೋಗಿದೆ. ಶಾಸಕರು ಹೊಡೆದಾಡಿಕೊಂಡು ತಲೆ ಒಡೆದುಕೊಂಡು ಆಸ್ಪತ್ರೆಗೆ ದಾಖಲಾಗಿದ್ದಾರೆ. ಹೊರಗೆ ಬಂದು ಮುಖ್ಯಮಂತ್ರಿ, ಉಪಮುಖ್ಯಮಂತ್ರಿ, ಸಚಿವ ಡಿಕೆಶಿ ಅವರು ಏನೂ ಆಗಿಲ್ಲ ಎನ್ನುತ್ತಾರೆ. ಶಾಸಕರಿಗೆ ಏನಾಗಿದೆ ಎನ್ನುವುದೇ ರಾಜ್ಯದ ಜನರಿಗೆ ಗೊತ್ತಾಗದ ದಾರುಣ ಪರಿಸ್ಥಿತಿ ನಿರ್ಮಾಣವಾಗಿದೆ ಎಂದು ಕೋಟಾ ಶ್ರೀನಿವಾಸ್ ಪೂಜಾರಿ ಹೇಳಿದರು. ಸಿದ್ದರಾಮಯ್ಯನವರು ಹೇಳ್ತಾ ಇದ್ರು, ನಮಗೂ ಕೂಡ ಕುಸ್ತಿ ಮಾಡಲಿಕ್ಕೆ ಬರ್ತದೆ, ನಾವು ಅಖಾಡಕ್ಕೆ ಇಳಿತೇವೆ ಅನ್ನುವಂಥ ಮಾತನ್ನು ಹೇಳ್ತಾ ಇದ್ರು. ನಿನ್ನೆ ರೆಸಾರ್ಟ್ನಲ್ಲಿ ಆಗಿರುವಂಥ ಶಾಸಕರ ಹೊಡೆದಾಟ ನೋಡಿ ಅವರಿಗೂ ಕುಸ್ತಿ ಮಾಡಲಿಕ್ಕೆ ಬರ್ತದೆ ಅನ್ನೋದು ನಮಗೆಲ್ಲರಿಗೆ ಮತ್ತು ಈ ರಾಜ್ಯ ಜನರಿಗೆ ಅರ್ಥ ಆಗಿದೆ ಅಂತ ನಾನು ಅಂದ್ಕೊಂಡಿದ್ದೇನೆ. ಎಲ್ಲಕ್ಕಿಂತ ಹೆಚ್ಚಾಗಿ ರಾಜ್ಯದಲ್ಲಿರುವಂಥ ಸರ್ಕಾರ ಸಂಪೂರ್ಣ ಸತ್ತು ಹೋಗಿದೆ ಅನ್ನುವಂಥ ಭಾವನೆಗಳು ಬಂದುಬಿಟ್ಟಿದೆ. ಆಳುವ ಪಕ್ಷದ ಶಾಸಕರ ರೆಸಾರ್ಟಲ್ಲಿ ಹೋಗಿ ಈ ರೀತಿ ಹೊಡೆದಾಟ ಮಾಡಿಕೊಂಡು ತಲೆ ಹೊಡ್ಕೊಂಡು ತಲೆಗೆ ಹೊಲಿಗೆ ಹಾಕ್ಕೊಂಡು ಆಸ್ಪತ್ರೆಯಲ್ಲಿ ಮಲಗುವಂಥ ರೀತಿ, ಹೊರಗೆ ಬಂದು ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು ಮತ್ತು ಭಾರಿ ಜಲಸಂಪನ್ಮೂಲ ಸಚಿವರಾಗಿರುವಂಥ ಡಿ ಕೆ ಶಿವಕುಮಾರ್ ಅವರು ಏನೂ ಆಗಿಲ್ಲ, ಎದೆಗೆ ಆಸ್ಪತ್ರೆಗೆ ಎದೆನೋವಂಥ ಆಸ್ಪತ್ರೆಗೆ ಹೋಗಿದ್ದಾರೆ ಅನ್ನುವಂಥ ರೀತಿ